ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ತೆಗೆಯಲು ಈಗಾಗಲೇ ಈ ಟೆಂಡರ್ ಅನ್ನ ಕರೆಯಲಾಗಿದ್ದು ಇದರಲ್ಲಿ 3 ಕಡೆ ಪರಿಶಿಷ್ಟ ಜಾತಿ ಹಾಗೂ 1 ಕಡೆ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯ ಮೂಲಕ ಅವಕಾಶವನ್ನ ನೀಡಲಾಗಿದೆ. ಆದರೆ ಈ ಟೆಂಡರ್ನಲ್ಲಿ ಭಾಗವಹಿಸಲು 10 ಲಕ್ಷ ರೂಪಾಯಿ ಡೆಪಾಸಿಟ್ ಹಾಗೂ ಮರಳುಗಾರಿಕೆಯಲ್ಲಿ 5 ವರ್ಷಗಳ ಅನುಭವವಿರಬೇಕು ಎನ್ನುವ ಷರತ್ತನ್ನ ವಿಧಿಸಿರುವುದು ಕೂಡಲೇ ಈ ಷರತ್ತನ್ನ ಪರಿಶೀಲಿಸಬೇಕೆಂದು ದಲಿತ್ ಸೇವಾ ಸಮಿತಿ ಆಗ್ರಹಿಸಿದೆ. ಇಷ್ಟೊಂದು ಮೊತ್ತದ ಹಣವನ್ನ ಡೆಪಾಸಿಟ್ ಇರುವುದಾಗಲಿ, ಮರಳುಗಾರಿಕೆಯಲ್ಲಿ 5 ವರ್ಷಗಳ ಕಾಲ ಅನುಭವವಾಗಲಿ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಸೇರಿದ ಜನರಲ್ಲಿ ಇಲ್ಲದ ಕಾರಣ ಕೂಡಲೇ ಈ ಷರತ್ತನ್ನ ವಾಪಸ್ ಪಡೆದು ಕಾನೂನು ಸಡಿಲಿಸಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಜನರಿಗೆ ಮರಳು ತೆಗೆಯುವ ಅವಕಾಶವನ್ನ ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಇಲ್ಲದೆ ಹೋದಲ್ಲಿ ಈ ಬಗ್ಗೆ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ನೀಡಲಾಗಿದೆ. ಅಲ್ಲದೆ ನ್ಯಾಯಾಲಯದಿಂದ ಮೊರೆ ಹೋಗಿ ಮರಳುಗಾರಿಕೆ ತಡೆಯೊಡ್ಡುವ ಕಾರ್ಯವನ್ನ ಮಾಡಲಾಗುವುದು ಎನ್ನುವ ಬೆದರಿಕೆಯನ್ನ ಹಾಕಿದೆ. ಮರಳುಗಾರಿಕೆಯಲ್ಲಿ ಕೆಲಸ ಮಾಡಿದವರಾಗಿರಬೇಕೆಂದು ಸತ್ತ ವಿಧಿಸಿರುತ್ತಾರೆ. ಆದರೆ 5 ವರ್ಷಗಳ ಕಾಲ ಯಾರು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮರಳನ್ನು ತೆಗೆದಿರುವುದು ಯಾರೂ ಇಲ್ಲ. ಅಲ್ಲದೆ ಈ ಮೇಲೆ ಕಾಣಿಸಿದ 10 ಲಕ್ಷ ರೂಪಾಯಿ ಡೆಪಾಸಿಟ್ ಪಾವತಿಸುವಷ್ಟು ಸಾಮರ್ಥ್ಯವು ನಮ್ಮ ಪಂಗಡದವರಿಗೆ ಇರುವುದಿಲ್ಲ. ಇದೇ ಖಂಡನೀಯವಾಗಿರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷಗಳ ಕಾಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಯಾರಿಗೂ ಮರಳು ತೆಗೆಯುವಲ್ಲಿ ಗಣಿ ಇಲಾಖೆಯವರು ಅನುಮತಿ ನೀಡಿರುತ್ತಾರೆ ಎಂದು ಮಾಹಿತಿ ಹಾಕಿದಲ್ಲಿ ದಾಖಲೆಯನ್ನು ಕೇಳಲಾಗುವುದು. ಆದ್ದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನಿಗದಿಪಡಿಸಿರುವ ಮೇಲೆ ಕಾಣಿಸಿದ ನಿಬಂಧನೆಗಳನ್ನು ಸಡಿಲಗೊಳಿಸಿ ಆದೇಶ ನೀಡುವಂತೆ